ಕೇಸರಿ ಮಿತ್ರವೃಂದ ನಮ್ಮ ಪ್ರಾರಂಭಿಕ ದಿನದಿಂದಲೂ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ಮಹತ್ತರವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವಂತಹ ಸಂಸ್ಥೆ. ಕಳೆದ ಹಲವಾರು ವರ್ಷಗಳಲ್ಲಿ ಪರಿಸರ ಸಂರಕ್ಷಣೆಗೆ ಬೇಕಾಗಿರುವಂತಹ ಹಲವಾರು ಯಶಸ್ವಿ ಯೋಜನೆಗಳನ್ನು, ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹ ನಮ್ಮ ಸಂಸ್ಥೆ. ಇದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಪ್ರತಿ ವರ್ಷ ನಾವು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ರೆ, ಪ್ರತಿ ವರ್ಷ ವನ ಮಹೋತ್ಸವವನ್ನು ಕೂಡ ಈ ಒಂದು ಮಳೆಯ ಸಮಯದಲ್ಲಿ ಆ ವೃಕ್ಷಗಳನ್ನು ಬೆಳೆಸಿ ಅದನ್ನು ಸಂರಕ್ಷಿಸುವಂತಹ ಕೆಲಸವನ್ನು ಕೂಡ ಸಾಕಷ್ಟು ವರ್ಷಗಳಿಂದ ನಾವು ಮಾಡ್ತಾ ಬರ್ತಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ಒಂದು ವಿಶೇಷವಾದ ಪ್ರಯತ್ನ, ವೃಕ್ಷಗಳನ್ನು ತಂದು ನಮ್ಮ ನಾಗರಿಕ ಬಂಧುಗಳ ಮನೆಗಳಿಗೆ ತೆರಳಿ ಅವರಿಗೆ ವೃಕ್ಷಗಳನ್ನು ಹಂಚುವಂತಹ ಯೋಜನೆಯನ್ನು ನಾವಿಲ್ಲಿ ಹಾಕಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸಮೀಪದ ಸೋಮೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಮೀನು ಮರಿ ಉತ್ಪಾದನೆಯಂತಹ ಒಂದನ್ನು ಬಿತ್ತುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಕಳೆದ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ 2-3 ವರ್ಷಗಳಿಂದ ಆ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷ ಕೂಡ ಬಹುಶಃ ಆಗಸ್ಟ್ ತಿಂಗಳಲ್ಲಿ ಮತ್ತೊಮ್ಮೆ ನಾವು ಆ ಮೀನು ಮರಿ ಬಿತ್ತನೆ ಕಾರ್ಯಕ್ರಮವನ್ನು ನಮ್ಮ ಸೋಮೇಶ್ವರ ದೇವಸ್ಥಾನದ ದೇವಳದಲ್ಲಿ ನಡೆಸಲಿಕ್ಕಿದ್ದೇವೆ. ಇಂತಹ ಹಲವಾರು ಪರಿಸರ ಸಂರಕ್ಷಣೆಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ, ಇದರ ಪರಿಸರವನ್ನು ಕೂಡ ಗಮನಿಸಿದರೆ ಅಲ್ಲಿ ಕೂಡ ಈಗಾಗಲೇ ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಸದಸ್ಯರು ನೆಟ್ಟಿರುವಂತಹ ಹಲವಾರು ಮರಗಳು ಇದೀಗ ಹೆಮ್ಮರವಾಗಿ ಅಲ್ಲಿ ಹಬ್ಬಿರುವುದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಇದು ನಮಗೆಲ್ಲರಿಗೂ ಸಂತೋಷಕರವಾದ ವಿಷಯ. ಅದೇ ರೀತಿ ಆ ಪರಿಸರದಲ್ಲಿ ಸಾಕಷ್ಟು ಹೂವಿನ ಗಿಡಗಳು, ಔಷಧೀಯ ಗಿಡಗಳನ್ನು ಕೂಡ ನೆಟ್ಟಿರುವಂತಹ ಕೆಲಸಗಳನ್ನು ನಾವು ಮಾಡಿರ್ತೇವೆ. ಅಲ್ಲದೆ ಕಳೆದ ಸಾಲಿನಲ್ಲಿ ಶಾರದಾ ಆಯುರ್ವೇದ ಆಸ್ಪತ್ರೆ ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಔಷಧೀಯ ಗುಣಗಳಿರುವಂತಹ ಸಾಕಷ್ಟು ಸಸ್ಯಗಳನ್ನು ವಿತರಿಸಿದ್ದೇವೆ. ಅದು ಕೂಡ ಸಾಕಷ್ಟು ಜನರ ಮನೆಗಳಲ್ಲಿ ಇದೀಗ ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇರುವಂತಹ ಸುದ್ದಿ ಕೂಡ ನಮಗೆ ಇದೀಗಾಗಲೇ ತಲುಪಿದೆ. ಇವೆಲ್ಲದರ ಮುಖಾಂತರವಾಗಿ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತಿರುವಂತಹ ನಮ್ಮ ಕೇಸರಿ ಮಿತ್ರವೃಂದ ಮತ್ತೊಮ್ಮೆ ಮುಂದಿನ ವರ್ಷಗಳು ಕೂಡ ಸಾಕಷ್ಟು ಇಂತಹ ಯಶಸ್ವಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಏತನ್ಮಧ್ಯೆ ಇಂದಿನ ಈ ಮನೆ ಮನೆ ವೃಕ್ಷ ಅಭಿಯಾನದ ಈ ಕಾರ್ಯಕ್ರಮದ ಈ ಭವ್ಯ ವೇದಿಕೆಯಲ್ಲಿ ಇದೀಗಾಗಲೇ ಪ್ರೀತಿಪೂರ್ವಕವಾಗಿ ನಮ್ಮ ಕರೆಗೆ ಆಗಮಿಸಿರುವಂತಹ ಶ್ರೀಯುತ ನರೇಂದ್ರ ಕಾಮತ್ ಇವರನ್ನ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್, ಕೇಸರಿ ಮಾತೃ ಮಂಡಳಿ, ಅದೇ ರೀತಿ ನಮ್ಮ ರೋಟರಿ ಸಮುದಾಯದ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಟ್ರಸ್ಟಿಗಳು ಶ್ರೀಯುತ ಯಾದವ್ ಕುಲಾಲ್ ಇದೀಗಾಗಲೇ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುಂಪಲ ಇದರ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮೆಲ್ಲರ ಪರವಾಗಿ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ನಮ್ಮದೇ ಸಂಸ್ಥೆಯ ಸದಸ್ಯರು, ಇದೀಗಾಗಲೇ ಈ ವರ್ಷದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ನವೀನ್ ಕುಜಮಗದ್ದೆ, ಇವರನ್ನ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಾರೆ ನಮ್ಮ ಕೇಸರಿ ಮಾತೃ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಆಶಾ ಸುರೇಶ್, ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಗಮಿಸಿರುವಂತಹ ನಮ್ಮೆಲ್ಲ ಟ್ರಸ್ಟಿಗಳು, ಅದೇ ರೀತಿ ನಾಗರಿಕ ಬಂಧುಗಳು, ಅದೇ ರೀತಿ ನಮ್ಮ ರೋಟರಿ ಸಮುದಾಯ ದಳದ ಸರ್ವ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಿರುವಂತಹ ಸುದ್ದಿ ಮಾಧ್ಯಮದವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ದೀಪ ಅರಳಿಸುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನಮ್ಮ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ನರೇಂದ್ರ ಕಾಮತ್ ಇವರ ಬಳಿಯಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಸರ್, ದಯವಿಟ್ಟು ಇಂದಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ತಾವು ಮಾಡಿಕೊಡ್ಬೇಕು. ಅದೇ ರೀತಿ ಇತರ ಅತಿಥಿ ಗಣ್ಯರು ಕೂಡ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಮಗೂ ತಿಳಿದಿರುವಂತೆ ಸಾಕಷ್ಟು ವರ್ಷಗಳಿಂದ ಯಶಸ್ವಿ ಕಾರ್ಯಕ್ರಮಗಳನ್ನು ನಾವು ಜೊತೆಯಾಗಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಸಂಸ್ಥೆಗೆ
ಬೇಕಾಗಿರುವಂತಹ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ನಮ್ಮ ಅಗತ್ಯವನ್ನು ತಮ್ಮಲ್ಲಿ ತಿಳಿಸಿದ ಕೂಡಲೇ ಅದಕ್ಕೆ ಪೂರಕವಾಗಿ ಸ್ಪಂದಿಸುವ ಮುಖೇನವಾಗಿ ನಮಗೆ ಒದಗಿಸಿಕೊಟ್ಟಿದ್ದೀರಿ. ಇಂದು ಮತ್ತೊಮ್ಮೆ ನಾವು ಈ ಜಂಟಿಯಾಗಿ ಕಾರ್ಯಕ್ರಮಕ್ಕೆ ಇಲ್ಲಿ ಜೋಡಣೆಗೊಂಡಿದ್ದೇವೆ. ಈ ಹಂತದಲ್ಲಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ, ಈ ಒಂದು ನಮ್ಮ ಸಂಸ್ಥೆಯ ಬಗ್ಗೆ 2 ಪ್ರೀತಿಪೂರ್ವಕವಾದ ಮಾತುಗಳನ್ನು ಆಡಬೇಕು. ತಾವು ನನ್ನ ಜೊತೆ ಮಾತಾಡ್ತಾ ಹೇಳಿದ್ರು, ನಮ್ಮ ಕುಂಪಾಲದಲ್ಲಿ ಒಂದು ಯುವಕರ ಒಂದು ಸಮೂಹ ಇದೆ. ನಾವು ರೋಟರಿಯಲ್ಲಿ ಪ್ರೋಗ್ರಾಮ್ ಅಂತ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅದ್ರ ವಿಷಯ ನಮಗೇನು ಗೊತ್ತಾಗೋದಿಲ್ಲ. ಆದ ಕಾರಣ ನಾವು ನಮ್ಮ ಕುಂಪಾಲದಲ್ಲಿ ಒಂದು ಸಮುದಾಯ ದಳ ಪ್ರಾರಂಭಿಸೋಣ ಅಂತ ಹೇಳಿದೆ. ಹಾಗೆ ಅದು ಮನಸ್ಸಿಗೆ ಬಂದದ್ದು ನಾವು ಯಾವಾಗಲೂ ಹಿಂದೆ ಹಾಕಲಿಕ್ಕಿಲ್ಲ. ಯಾತಕ್ಕಂದರೆ ಒಳ್ಳೆ ಕೆಲಸ ನಡೆಯೋದು ಬಹಳಷ್ಟು ಮಂದಿಗೆ ತಲುಪಲೇಬೇಕು. ಅದೇ ಥರ ನಮಗೆ ಸ್ವಲ್ಪ ಏನು ಹೇಳೋದಂದರೆ ಹಿಂದುತ್ವದ ವಿಷಯ ಸ್ವಲ್ಪ ಜಾಸ್ತಿ ಭಾವನೆ. ಒಂದಿನ ಈ ಕಡೆ ಬಂದೆ, ಒಂದು ಭಾನುವಾರ ಬೆಳಿಗ್ಗೆ ನಾರಾಯಣ ಕುಂಪಲರು ಸಿಕ್ಕಿದ್ರು, ಮತ್ತೊಂದು 4 ಗಣ್ಯರು ಸಿಕ್ಕಿದ್ರು. ಆವಾಗ ಇಲ್ಲಿ ಈ ಕಟ್ಟಡ ಇರಲಿಲ್ಲ, ಹಳೆಯ ಕಟ್ಟಡ ಇತ್ತು, ನೆನಪಿದೆ. ಸೊ ಇಲ್ಲೇ ನಮ್ಮ ಬುನಾದಿ ಆಯಿತು. ಹಾಗೆ 2008ರಲ್ಲಿ ಇಲ್ಲಿ ನಾವು ರೋಟರಿ ಸಮುದಾಯ ದಳವನ್ನು ಪ್ರಾರಂಭಿಸಿದ್ದೇವೆ. ನಂಗೆ ನೆನಪಿದೆ, ಆ ಫೋಟೋ ಇನ್ನೂ ಇದೆ. ನಾವೊಂದು 4 ಮಂದಿ ಕೂತ್ಕೊಂಡು ಮಾತಾಡೋದು. ಹಿಂದ್ಗಡೆ ಫೋಟೋದಲ್ಲಿ ಗುರೂಜಿಯವರು, ಹೆಡ್ಗೆವಾರವರು ಎಲ್ಲರದ್ದು ಒಂದೊಂದು ಫೋಟೋ ಇತ್ತು. ಈ ಪ್ರಾಜೆಕ್ಟ್ ಎಷ್ಟು ಚೆನ್ನಾಗಿ ನಡೀತಂದರೆ ಅದು ಆದದ್ದೇ ನಾವು ತಕ್ಷಣ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಒಂದಂದರೆ ನಮ್ಮ ಶಾಲೆಯ ಒಂದು ಜೀರ್ಣೋದ್ಧಾರ, ನೀರು ಇಂಗಿಸುವ ಕಾರ್ಯಕ್ರಮ. ಈಗ ಎಲ್ಲರ ಕಡೆ ಎಲ್ಲರೂ ತಮ್ಮಟೆ ಹೊಡಿದ್ದಾರೆ, ನೀರು ಇಂಗಿಸೋದು ಅಂತ. ಆದರೆ ನಮ್ಮಲ್ಲಿ ಕುಂಪಲದಲ್ಲಿ 2005ರಲ್ಲೇ ಮಾಡಿದ್ದೇವೆ, 8ರಲ್ಲಿ ಅದನ್ನು ಇನ್ನೂ ಉತ್ತೇಜಿಸಿ ಬಿಟ್ಟೆವು. ಆವಾಗ ಮಾಡಿದ್ದೀವಿ ನಾವು. ಎಲ್ಲರೂ ಇವಾಗ ಮಾತಾಡೋದು, ನಾವು ಆವಾಗಲೇ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ಆಧಾರದಲ್ಲಿ ತಾವು ನಂಬಲಿಕ್ಕಿಲ್ಲ, 2008ರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ನಮ್ಮ ರೋಟರಿ ಕ್ಲಬ್ಬಿಗೆ ಮತ್ತು ರೋಟರಿ ಸಮುದಾಯ ದಳಕ್ಕೆ ಬಂದುಬಿಟ್ಟಿತು. ವಿಶ್ವದ ಸಾವಿರಾರು ಕ್ಲಬ್ಗಳಲ್ಲಿ ಒಟ್ಟಿಗೆ 4 ಪ್ರಶಸ್ತಿಗಳು ಇರು, ಅದರಲ್ಲಿ ಒಂದು ನಮಗೆ ಬಂತು. ಸೊ ಇದರ ಮುಖ್ಯ ಪಾಲುದಾರರು ನಮ್ಮ ರೋಟರಿ ಸಮುದಾಯ ದಳದವರು. ಈಗ ಒಂದು 15 ದಿನ ಮೊದಲು ನಾನು ಸ್ನಾನಕ್ಕೆ ಹೋಗಿದ್ದೆ. ನನ್ನ ಮೊಬೈಲಲ್ಲಿ ವಾಟ್ಸಪ್ ಮೆಸೇಜ್ ಟಿಂಗ್ ಅಂತ ಒಂದು ಶಬ್ದ ಹೊಡಿತು. ನನ್ನ ಹೆಂಡತಿ ಹೋಗಿ ನೋಡಿದರು, ಬಂದು ಬಾಗಿಲು ಹೊಡೆದು ಹೇಳಿದರು, ನಾರಾಯಣ ಕುಂಪಲರ ಮೆಸೇಜ್ ಬಂದಿದೆ ಅಂತ. ಆದರೆ ಹಿಂದೆ ತಕ್ಷಣ ಅವ್ರು ಹೇಳಿದರು, ಏನೋ ಕುಂಪಲದಲ್ಲಿ ಒಂದು ಭಾನುವಾರ ಏನೋ ಒಂದು ಹೊಸ ಕಾರ್ಯಕ್ರಮ ಹಾಕಿರಬೇಕು ಅಂತ. ಹೊಸ ಕಾರ್ಯಕ್ರಮ ಸಾಧಾರಣ ಸಭಾ ಕಾರ್ಯಕ್ರಮ ಅಲ್ಲ, ಏನಾದರೂ ಹೊಸದು, ಯೂನೀಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನಾನು ಹೇಳಿದೆ, ನಾನು ಸುಮ್ಮನೆ ನಕ್ಕೆ, ನಂಗೆ ಗೊತ್ತು ಏನಾದರೂ ಒಂದು ಹೊಸದು ಇರುತ್ತೆ ಇಲ್ಲಿ. ಬಂದು ಮೆಸೇಜ್ ಓಪನ್ ಮಾಡ್ತೀನಿ, ಈ ಒಂದು ಬ್ಯಾನರಿನ ಒಂದು ಪಿಕ್ಚರ್ ಬಂದುಬಿಟ್ಟಿದೆ. ತಕ್ಷಣ ಇಲ್ಲ ಹೇಳಲಿಕ್ಕಿಲ್ಲ, ಫೋನ್ ಎತ್ತಿದೆ, ನಾರಾಯಣರಿಗೆ ಹೇಳಿದ್ದೆ, ಸೈ ನಾರಾಯಣರೇ ನಾನು ರೆಡಿ ಇದ್ದೇನೆ, ನಾನು ಬರ್ತೇನೆ. ಸೊ ಇದರ ಅರ್ಥ ಏನಂದರೆ, ನಮಗೆ ರೋಟರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಎಲ್ರಿಗೂ, ಈಗ ನನ್ನ ಹೆಂಡತಿಗೂ ರೋಟರಿ ಇದು ಕುಂಪಲದ ವಿಷಯ ಗೊತ್ತು. ಸೊ ಇದೊಂಥರ ಸಂತೋಷದ ವಿಷಯ. ಹಾಗೆಯೇ ಈಗ ಬರುವಾಗ ಮಳೆ ಬರ್ತಾ ಇದೆ, ಮೋಡ ಇದೆ. ನಮ್ಮ ಕಾರ್ ಅಂತಂದೆ ಮರದ ಅಡಿಯಲ್ಲಿ ನಿಲ್ಲಿಸಿದೆ. ಅಭ್ಯಾಸ ಬಲ, ಯಾಕೆ? ಮರ ಇದ್ದರೆ ನೆರಳು ಇದೆ. ಈಗ ಬಿಸಿಲಿದೆಯಾ? ಇಲ್ಲ. ಮಳೆ ಖಂಡಿತ ಇದೆ, ಗೆಲ್ಲು ಭಾರವಾಗಿ ಕಾರ್ ಮೇಲೆ ಬೀರೋ ಚಾನ್ಸ್ ಇದೆ. ಆದರೂ ನಮಗೆ ಸಣ್ಣ ವಯಸ್ಸಿಂದ ಮನಸ್ಸಲ್ಲಿ ಮರ ಅಂದರೆ ಏನೋ ಭಾರಿ ಮುಖ್ಯ. ಮರ ನಮಗೆ ಆಸರೆ ಕೊಡ್ತದೆ ಮಾತ್ರ ಅಲ್ಲ, ಮರ ಬಹಳ ಉತ್ತಮ ಅಂತ. ಆ ಥರ ತಾವು ನಮಗೆ ಬಾಲ್ಯದಲ್ಲ ಅದು ಚೆನ್ನಾಗಿ ಒಳಗೆ ಹೋಗಿದೆ. ಯಾತಕ್ಕೆ ನಮಗೆ ಸಂಘ ಶಾಖೆಯಲ್ಲಿ ಇದೆಲ್ಲ ಕಲಿಸ್ತಿದ್ರು. ಈಗ ಅದನ್ನೇ ತಾವೀಗ ತಮ್ಮ ಸಮುದಾಯದಲ್ಲಿ ಇಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತೀರ. ನಾನು ಇವಾಗ ಇಲ್ಲಿ ಬಂದು ಕೂತಾಗ ನೋಡಿದೆ, ಮನೆಗೊಂದು ಸಸಿ ನೆಡುವ ಕಾರ್ಯಕ್ರಮ. ಕೂತ್ಕೊಂಡು ನೋಡಿದೆ, ನನಗೆ ಎಷ್ಟೆಲ್ಲ ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದಂತ. ಓಕೆ, ಒಂದು 3ರಲ್ಲಿ ಪಾಸ್ ಆದೆ, 1ರಲ್ಲಿ ಗೋತಾ ಹೊಡೆದೆ. ನಾನು ಇದನ್ನು ಮಾವಿನ ಹಣ್ಣು ಅಂತ ಭಾವಿಸಿದ್ದೆ. ಅದು ನಮ್ಮ ಜ್ಞಾನಿಗೆ ಸ್ವಲ್ಪ ತುಕ್ಕು ಹಿಡಿತಾ ಇದೆ. ನೇರಳೆ ಹಣ್ಣು, 2 ಸಂಪಿಗೆಗಳು, ಮತ್ತೊಂದು ಹಲಸಿನ ಹಣ್ಣು. ಕೂತು ನೋಡಿದಾಗ ಎಲ್ಲರಲ್ಲೂ ದೇವರಿದ್ದಾರೆ, ಹೌದಲ್ವ? ಹಲಸಿನ ಹಣ್ಣಲ್ಲೂ ದೇವರಿದ್ದಾರೆ,
ಸಂಪಿಗೆ ಅಂತೂ ನಮ್ಗೆ ಗೊತ್ತು, ಈ ನಾಗ ಎಲ್ಲದಕ್ಕೂ ಸಂಪಿಗೆ ಬೇಕು. ನೇರಳೆ ಹಣ್ಣು, ಯಾರಾದರೂ ಕೇಳಿ ನೇರಳೆ ಹಣ್ಣು ಯಾತಕ್ಕೆ ಅಂತ. ನೇರಳೆ ಹಣ್ಣು ಮುಖ್ಯ ನಮ್ಮ ಭ್ರಮರಕ್ಕೆ. ತಾವು ಯಾವಾಗಲೂ ಕದ್ರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದುರ್ಗಾ ಪರಮೇಶ್ವರಿಯ ಗುಡಿ ಇದೆ. ದುರ್ಗಾ ಪರಮೇಶ್ವರಿಗೆ ಹೆಸರು ಭ್ರಮರಾಂಬಿಕಾ ಅಂತ. ಕ್ಷೇತ್ರ ಪುರಾಣ ಏನಂತ ಅಲ್ಲಿ ಒಬ್ಬ ಹಿರಿಯ ವೈದಿಕರಿದ್ದಾರೆ, ಅವ್ರ ಹತ್ರ ಕೇಳಿದೆ. ಅವ್ರು ನಂಗೆ ಹೇಳಿದರು, ಡಾಕ್ಟ್ರೆ ಅಲ್ಲಿ ನೋಡಿ ಆ ದೇವಸ್ಥಾನದ ಪಕ್ಕದಲ್ಲೇ, ಗುಡಿ ಪಕ್ಕದಲ್ಲಿ ಒಂದು ನೇರಳೆ ಮರ ಇದೆ, ನಂಬ್ತೀರ ಇಲ್ವಾ, ದಿನ ಅದರಲ್ಲಿ ಒಂದು 2 ಇಲ್ಲ 3 ನೇರಳೆ ಹಣ್ಣು ಆಗ್ತದೆ. ಆ ನೇರಳೆ ಹಣ್ಣನ್ನು ನೋಡಿಕೊಳ್ಳಲು ಒಂದು 3 ಭ್ರಮರಗಳನ್ನು, ದೊಡ್ಡ ಸೈಜ್ ದುಂಬಿಗಳಿದ್ದಾವೆ. ತಾವು ದೇವ್ರಿಗೆ ಕೈ ಮುಗಿದು ಎಡಭಾಗಕ್ಕೆ ಹೋಗ್ತೀರಾ, ತಮ್ಮ ತಲೆ ಮೇಲೆ ದುಂಬಿ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತಾವೊಂದು ಅರ್ಧ ಪೌಳಿ ಹೋಗೋ ತನಕ ದುಂಬಿ ತಮ್ಮ ಜೊತೆ ಬರ್ತದೆ, ಆಮೇಲೆ ಮತ್ತೆ ರಿಟರ್ನ್ ಹೋಗ್ತದೆ. ನಾನು ಪ್ರತಿ ಸಾರಿ ಹೋದಾಗ ನೋಡ್ತೀನಿ. ಹಾಗಾಗಿ ಭ್ರಮರಾಂಬಿಕಾ ದೇವಿಯನ್ನು ಭ್ರಮರಾಂಬಿಕಾ ಅಂತ ಹೇಳ್ತಾರೆ. ಸೊ ಎಲ್ಲರೂ ದೇವರಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಚಂದದ ವಿಷಯ ಏನಂದರೆ, ನಾವೀಗ ಎಲ್ಲ ಮನೆಯಲ್ಲೂ ಒಂದೊಂದು ದೇವರನ್ನು ದೇವಿಯನ್ನು ಸ್ಥಾಪಿಸ್ತಾ ಇದ್ದೇವೆ. ಈ ಮರಗಿಡಗಳಿಗೆ ನಾವು ದೇವರ ರೂಪ ಕೊಡದಿದ್ದರೆ ಖಂಡಿತವಾಗಿ ನಾವು ಇಷ್ಟೊಳಗೆ ಎಲ್ಲ ಮರಗಳನ್ನು ತಿಂದು ಹಾಕ್ತಿತ್ತು. ಖಂಡಿತ ಮರಗಿಡಗಳನ್ನು ಎಲ್ಲವನ್ನು ನಾವು ತಿಂದು ಹಾಕ್ತಿದ್ವಿ. ಹಾಗೆ ಈ ಕಾರ್ಯಕ್ರಮ ನೋಡಿದಾಗ ನಮಗೆ ಇನ್ನೊಂದು ತಲೆಗೆ ನೆನಪು ಬಂತು. ನಮ್ಮ ಮನೆ, ನಾನಿರೋದು ಲೇಡಿ ಹಿಲ್ ಚಿಲ್ಮಿಯಲ್ಲಿ, ನಮ್ಮದು ಅಲ್ಲಿ ಲೇಔಟಲ್ಲಿ ಒಂದು ಅಂದಾಜು 40 ಮರ ಇದ್ದಾವೆ. 15 ವರ್ಷ ಮೊದಲು ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಐಡಿಯಾ ಹಾಕಿದ್ದೀವಿ. ಎಲ್ರಿಗೂ ಮನೆ ಕಟ್ಟೋದಂತ ಇದ್ದ 2-2, 3-3 ಮರಗಳನ್ನು ತೆಗೆದಿದ್ದೇವೆ. ನಾವು ಒಂದು ನಮಗೆ ಶಿಕ್ಷೆಯಾಗಿ, ಅಲ್ಲದ್ರೆ ನಾವು ಇನ್ನೇನು ಹೇಳಿದ್ರೆ ಗಿಫ್ಟ್ ಟು ದ ಫ್ಯೂಚರ್, ಭವಿಷ್ಯಕ್ಕೆ ಒಂದು ನಮ್ಮದು ಅನ್ನೋದೊಂದು ಉಡುಗೊರೆ. ಪ್ರತಿ ಮನೆಯಲ್ಲಿ ಒಂದೊಂದು ಮರ ನೆಡೋಣ. ಮನೆಯಲ್ಲಿ ಜಾಗ ಇಲ್ಲದ್ರೆ ಮನೆ ಹೊರಗೆ ಒಂದು 10 ಫೀಟಿದ್ದು ಫುಟ್ಪಾತ್ ಶೋಲ್ಡರ್ ಇದೆ, ಅಲ್ಲಿ ಒಂದೊಂದು ಮರ ನೆಡೋಣ. ಹಾಗೆ ನಾನು ನನ್ನ ಮನೆ ಹೊರಗೆ ಒಂದು ಕಹಿಬೇವಿನ ಮರ ನೆಟ್ಟಿದ್ದೆ. ಭಾಳ ಮಂದಿ ಹೇಳಿದರು, ನೀನೇನೋ ಮೂರ್ಖತನ ಮಾಡ್ತಿದ್ಯಾ, ಕಹಿಬೇವು ಮೇಲೆ ಬರುವುದಿಲ್ಲ ಅಂತ. ಚಾಲೆಂಜ್ ಆಗಿ ಹಿಡಿದು ಬೆಳೆಸಿದೆವು. ಈಗ ಮರದ ಹೈಟ್ ಬರೀ 40 ಅಡಿ, ಹುಲುಸಾದ ಪಚ್ಚೆಯಾದ ಎಲೆ ಬೆಳೆದಿದೆ, ಏನು ಸುಂದರವಾಗ್ತಿದೆ. ಈಗ ಅದಕ್ಕಂತೂ ಒಂಥರ ದೇವರ ರೂಪ ಬಂದುಬಿಟ್ಟಿದೆ. ನಾವು ನೋಡ್ತೀವಿ ಬಹಳ ಮಂದಿ ಅದಕ್ಕೆ ದಾರ ಕಟ್ಟೋದು, ಅದಕ್ಕೆ ಸುತ್ತ ಹಾಕೋದು. ಮೊನ್ನೆ ನೋಡಿದಾಗ ಒಂದು 2 ದೀಪ, ಒಂದಿಷ್ಟು ಎಣ್ಣೆ ಇತ್ತು. ಕೆಲವು ಕಾರ್ಯಕ್ರಮಗಳಿಗೆ ಜನರು ಬಂದು ನಮ್ಮನ್ನು ಕೇಳಿ ನಾವು ಏಣಿ ಕೊಡ್ತೀವಿ, ಮೇಲೆ ಹತ್ತಿ ಬೇಕಾದಷ್ಟು ಗರಿಗಳನ್ನು ತಗೊಂಡು ಹೋಗ್ತಾರೆ. ಸೊ ಹೀಗೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ರೂಪ ಇದೆ. ಸೊ ನಾವೀಗ ಮುಂದಿನ ವರ್ಷಕ್ಕೆ ಈಗಲೇ ಒಂದು ಪ್ಲ್ಯಾನ್ ಮಾಡೋಣ. ಈ ವರ್ಷದೊಂದು ಹೇಗೂ ಆಯಿತು. ನಮ್ಮ ಮಂಗಳೂರು ಸುತ್ತಮುತ್ತಲು ಬಹಳಷ್ಟು ಬೋಳು ಗುಡ್ಡೆಗಳಿದ್ದಾವೆ, ಏನು ಬೆಳೀತಾ ಇಲ್ಲ. ಸರ್ಕಾರ ಅಂತ ಅದನ್ನು ಯೂಸು ಮಾಡ್ತಾ ಇಲ್ಲ. ಏನಾದರೂ ಒಂದು ಯಾರಿಗಾದರೂ ಒಂದು ಪರಿಹಾರ ಅಂತ ಒಂದು ಜಾಗ ಕೊಡ್ತಾರೆ, ಅದು ಯೂಸ್ ಆಗೋದಿಲ್ಲ. ಅಂಥ ಬೋಳುಗುಡ್ಡೆಗಳನ್ನು ನಾವು ಉಪಯೋಗಿಸಿ ಅಲ್ಲಿ ಸ್ವಲ್ಪ ನೀರಿಂಗಿಸೋ ಕಾರ್ಯಕ್ರಮ ಮಾಡಿ, ಅಂದರೆ ನೀರಿಂಗಿಸೋ ಗುಂಡಿಗಳನ್ನು ಮಾಡಿ ಅಲ್ಲಿ ಬಹಳಷ್ಟು ಇಂಥ ಮರಗಳನ್ನು ನೆಡೋಣ. ಮುಖ್ಯವಾಗಿ ಏನಂದರೆ ಹಣ್ಣಿನ ಮರಗಳನ್ನು ನೆಟ್ಟು ಬಿಡೋಣ. ನಾವು ಪಿಲಿಗುಡದಲ್ಲಿ ಒಂದು ಗುಡ್ಡ ಆಲ್ರೆಡಿ ನೋಡಿ ಆಗಿದೆ. ಅಂದಾಜಲ್ಲಿ ಒಂದು 400 ಸಸಿಗಳನ್ನು ಹಾಕ್ಬೋದು. ಇದು ಹಾಕಿದಾಗ ಸಹಜವಾಗಿ ಮರಗಳು ಬೆಳೀತಾವೆ. ನಮ್ಮ ಹಕ್ಕಿಗಳಿಗೆ, ಅಳಿಲುಗಳಿಗೆ, ಮಂಗಗಳಿಗೆ ಎಲ್ಲರಿಗೂ ಆಗುತ್ತೆ. ನಾವೇನದು ಹಣ್ಣು ತೆಗೆದು ಮಾರಬೇಕು, ತಿನ್ನಬೇಕಂತಿಲ್ಲ. ಅವುಗಳು ಪಾಪ ಬದುಕಲಿ. ಈಗ ತಾವು ನೋಡಿರ್ಬೋದು ಪೇಪರಲ್ಲಿ ಮಿಯಾವಾಕಿ ಅರಣ್ಯ ಅಂತ, ತಾವು ಪೇಪರಲ್ಲಿ ಓದಿರಬೇಕು. ಮಿಯಾವಾಕಿ ಅಂದರೆ ಒಂದು ಅಂದಾಜು ಒಂದು 5 ಸೆಂಟ್ಸಿನ ಖಾಲಿ ಜಾಗ, ಯಾವುದಕ್ಕೂ ಉಪಯೋಗ ಇಲ್ಲ. ಆಚೆ ಕಟ್ಟಿದರೆ ತೋಡು, ಈಚೆ ಕಟ್ಟಿದರೆ ಕಲ್ಲು, ಅದೆಲ್ಲ. ಅಂಥ ಜಾಗಗಳಲ್ಲಿ ಈಗ 16 ಜಾಗಗಳಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಆ ಜಾಗಗಳನ್ನು ಫಿಕ್ಸ್ ಮಾಡಿದೆ. ನಾವು ಕೂಡ ಈಗ ಅರಣ್ಯ ಇಲಾಖೆ ಹತ್ರ ಮಾತಾಡ್ಬೋದು. ಅಲ್ಲಿ ಮೇನ್ ಏನಂದರೆ ನಮ್ಮದು ಸ್ವಲ್ಪ ಪರಿಶ್ರಮ ಬೇಕು. ಜಾಗ ಸರ್ಕಾರದ್ದು, ಗಿಡ ಎಲ್ಲ ಅರಣ್ಯ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಅಲ್ಲಿ ಹೇಗಂದರೆ ಸಾಲಲ್ಲಿ 3 ಫೀಟಿಗೆ ಒಂದೊಂದು ಮರ ನೆಡೋದು. ಈ ಮರಗಳು ಅಡ್ಡ ಗೆಲ್ಲು ಬಿಡಬೇಕಂತಿಲ್ಲ. ಇದೊಂದು ಜಪಾನಿನ ಒಂದು ವಿಶೇಷತೆ. ಈ ಮರಗಳು ಬರೀ ಉದ್ದ ಬೆಳೀತಾವೆ. ಅಂದರೆ ಪ್ರತಿಯೊಬ್ಬನಿಗೆ, ಪ್ರತಿ ಮರಕ್ಕೂ ಗಿಡಕ್ಕೂ ಬದುಕಲೇಬೇಕು. ಹೀಗೆ ಉದ್ದ ಬೆಳೆದಾಗ ಚಂದದ ಕಾಡಾಗ್ತದೆ ಅಲ್ಲಿ. ಸೊ ನಗರದಲ್ಲಿ ಕಾಡುಗಳು ಒಂದು 16 ಜಾಗ ಇದ್ದಾವೆ. ಬೇಕಾದ ತಾವು ಮನಸ್ಸು ಮಾಡಿ ಒಂದು ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಒಂದನ್ನಾದರೂ ತಗೊಳ್ಳಿ. ನಾವು ಈ ವರ್ಷ ರೋಟರಿಂದ ಒಂದು 2-3 ಇಂಥ ಮಿಯಾವಾಕಿ ಫಾರೆಸ್ಟನ್ನು ತಗೋಬೇಕಂತ ಇದ್ದೀವಿ. ಏನಿಲ್ಲ, ಗಿಡ ಒಂದು ಸಾಧಾರಣ ಒಂದು 10 ಫೀಟ್ ಬೆಳೆಯೋ ತನಕ ನಾವು ನೋಡ್ಕೋಬೇಕು. ಆಮೇಲೆ ತನ್ನಷ್ಟಕ್ಕೆ ಬೆಳೆಯುತ್ತದೆ. ಅದನ್ನು ಕಡಿಲಿಕ್ಕಿಲ್ಲ, ಅದಕ್ಕೆ ಏನಾದರೂ ಪೆನಾಲ್ಟಿ ಬೀಳ್ತದೆ ಏನಾದರೂ ಮಾಡಿದರೆ. ಸೊ ಹೀಗೆ ನಾವು ಏನಾದರೂ ಒಂದು ಹೊಸ ಕಾರ್ಯಕ್ರಮ ಹಾಕೋಣ.
ಸೊ ಇದೊಂದು ಕಾರ್ಯಕ್ರಮದ ವಿಷಯ ಅಧ್ಯಕ್ಷತೆ ವಹಿಸಿದ್ದು ನನ್ನನ್ನು ಕರೆದು ನನಗೆ ಬಹಳ ಸಂತೋಷವಾಯಿತು. ಧನ್ಯವಾದಗಳು. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಯಾವತ್ತಿಗೂ ಹೊಸತಾದಂತಹ ಕಾರ್ಯಕ್ರಮಗಳನ್ನು ಆಲೋಚಿಸುವಂತಹ ಯುವಕರನ್ನು ಹೊಂದಿರುವಂತಹ ಒಂದು ಬಲಿಷ್ಠ ತಂಡ. ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರದಿಂದ ಆ ಯೋಜನೆಯನ್ನು ಕೂಡ ನಾವು ಖಂಡಿತವಾಗಿಯೂ ಮಾಡ್ತೇವೆ ಸರ್. ಇದು ನಮ್ಮ ಕಡೆಯಿಂದ ತಮಗಾಗಿ ನಾವು ನಿಮಗೆ ನೀಡ್ತಿರುವಂತಹ ಮಾತು ಯಶಸ್ವಿಯಾಗಿ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಇಂದು ಇದೀಗ ಪ್ರಾಥಮಿಕವಾಗಿ ನಮ್ಮ ನರೇಂದ್ರ ಕಾಮತ್ತಿಯವರಿಂದ ಸಾಂಕೇತಿಕವಾಗಿ ಇಬ್ಬರಿಗೆ ವೃಕ್ಷವನ್ನು ನಾವಿಲ್ಲಿ ಹಸ್ತಾಂತರಿಸೋಣ. ನಂತರದಲ್ಲಿ ಕೂಡ ಇದೀಗಾಗಲೇ ನಮ್ಮ ಕೇಸರಿ ಮಿತ್ರ ವೃಂದದ ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿರುವಂತಹ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಪ್ರಥಮವಾಗಿ ಸಸಿಯನ್ನು ನೆಡುವ ಮುಖಾಂತರವಾಗಿ ಇಂದಿನ ಮನೆ ಮನೆ ವೃಕ್ಷ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ನಂತರದಲ್ಲಿ ಸಮೀಪದ ಎಲ್ಲ ಸುಮಾರು 160 ಗಿಡಗಳಿದೆ. ಮನೆಗಳಿಗೆ ತೆರಳಿ ವೃಕ್ಷಗಳನ್ನು ಹಸ್ತಾಂತರಿಸಿ ಬರುವಂತಹ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ದಯವಿಟ್ಟು ಶ್ರೀಯುತ ನರೇಂದ್ರ ಕಾಮತ್ ಅವರ ಮುಂದೆ ಬನ್ನಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತೊಮ್ಮೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ನಮ್ಮೊಂದಿಗೆ ಸಹಕರಿಸುವಂತಹ ಶ್ರೀಯುತ ನರೇಂದ್ರ ಕಾಮತ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಉಪಸ್ಥಿತರಿರುವಂತಹ ಸರ್ವರಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕೇಸರಿ ಮಿತ್ರ ವೃಂದದ ಟ್ರಸ್ಟಿಗಳು, ಪದಾಧಿಕಾರಿಗಳು, ಅದೇ ರೀತಿ ಕೇಸರಿ ಮಾತೃ ಮಂಡಳಿಯ ಸದಸ್ಯರು, ಸರ್ವ ಸದಸ್ಯರಿಗೂ, ನಾಗರಿಕ ಬಂಧುಗಳಿಗೂ, ಮಾಧ್ಯಮ ವೃಂದದವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಇಲ್ಲಿನ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅದೇ ರೀತಿ ದಯವಿಟ್ಟು ತಾವೆಲ್ಲರೂ ನೇರವಾಗಿ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಬೇಕು. ಅಲ್ಲಿ ಸಾಂಕೇತಿಕವಾಗಿ ವೃಕ್ಷವನ್ನು ನೆಡುವ ಮುಖಾಂತರವಾಗಿ ಮತ್ತೊಮ್ಮೆ ಮನೆ ಮನೆ ವೃಕ್ಷ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಧನ್ಯವಾದ.